ನಿಮ್ಮನ್ನ ಮನರಂಜಿಸಲಿಕ್ಕಿರುವಂತಹ ಈ ದಿನದ 12ನೇ ವರ್ಷದ ವಾರ್ಷಿಕೋತ್ಸವದ ಆನ್ಯುವಲ್ ಡೇ ಸೆಲೆಬ್ರೇಷನ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಉಡುಪಿ ಬೇರಿರುವಂತಹ ಎಲ್ಲ ಸಭಿಕರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಪರಶುರಾಮನ ಸೃಷ್ಟಿಯ ಕಲೆ ಸಂಸ್ಕೃತಿ ಇತಿಹಾಸಗಳ ಪುರಾಣಗಳ ಲೋಕದಲ್ಲಿ ತನ್ನದೇ ಆದಂತಹ ಛಾಪನ್ನ ಸೃಷ್ಟಿಸಿದ ಉಡುಪಿ ಎಂಬ ಒತ್ತಕ್ಷರ ದೀರ್ಘಾಕ್ಷರವಿಲ್ಲದ ಕೇವಲ ಉಡುಪಿ ಎಂಬ ನಾಮಾಂಕಿತ ಮುಖೇನವಾಗಿ ಕರಾವಳಿ ಕರ್ನಾಟಕದ ಇತಿಹಾಸ ಪ್ರಸಿದ್ಧವನ್ನ ತನ್ನದೇ ಆದಂತಹ ಛಾಪಿನ ಮುಖೇನವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಒಂದು ಕೈಯನ್ನ ಮೇಲೇರಿಸಿಕೊಂಡಂತಹ ನಮ್ಮ ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಡ್ಯಾನ್ಸ್ ಅಕಾಡೆಮಿಗಳಲ್ಲಿ ಒಂದಾಗಿರುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಈ ದಿನ ನಮ್ಗೆಲ್ರಿಗೂ ಕೂಡ ಹೊಸತನವನ್ನ ಮತ್ತಷ್ಟು ಎನರ್ಜಿಯನ್ನ ಏನೋ ಒಂದು ರೀತಿ ಸಾಧನೆಯನ್ನ ಮಾಡಬೇಕು ಅನ್ನೋ ಮಕ್ಕಳ ಹಂಬಲ, ಹೆತ್ತವರಿಗೆ ಖುಷಿ, ಅದಕ್ಕಿಂತ ಹೆಚ್ಚಾಗಿ ಸಭಿಕರನ್ನ ಮನರಂಜಿಸುವಂತಹ ಈ ದಿನದ ಕಾರ್ಯಕ್ರಮಕ್ಕೆ ನಿಮ್ಮ ಚಪ್ಪಾಳೆ ಮುಖೇನವಾಗಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ಲೀಸ್ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖೇನವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಹೊಸ ಆಯಾಮವನ್ನ ನೀಡುವ, ಹೊಸ ಸೃಷ್ಟಿಯನ್ನ ನೀಡುವ ನಿಮ್ಮ ಆಕರ್ಷಣೀಯ ಕಾರ್ಯಕ್ರಮ, ನಿಮ್ಮನ್ನ ಮನರಂಜಿಸಲಿಕ್ಕಿರುವಂತಹ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ಮತ್ತಷ್ಟು ಮೆರುಗುಗೊಳಿಸುವಂತಹ ಮಂಜು ಶೆಟ್ಟಿ ಅವರ ಸಾರಥ್ಯದ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಈ ದಿನದ ಸಭಾ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಸಮಕ್ಷಮದ ಮುಖೇನವಾಗಿ ಈ ವೇದಿಕೆಯಲ್ಲಿ ನಾವು ಪ್ರಾರಂಭಗೊಳ್ಳಲಿಕ್ಕಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿಸುವಂತಹ ಈ ದಿನದ ದೀಪವನ್ನ ಬೆಳಗಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕಾಗಿ ನಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಯ ನಮ್ಮೆಲ್ಲರ ಪ್ರೀತಿಯ ಮಾಸ್ಟರ್ ಆಗಿರುವಂತಹ ಮಾಸ್ಟರ್ ಮಂಜು ಶೆಟ್ಟಿ, ಅದೇ ರೀತಿ ಕೊರಿಯೋಗ್ರಾಫರ್ ಆಗಿರುವಂತಹ ಸಚಿನ್ ಹಾಗೂ ಸ್ಫೂರ್ತಿ, ಕ್ಲಾಸಿಕಲ್ ಡ್ಯಾನ್ಸರ್ ಟೀಚರ್ ಆಗಿರುವಂತಹ ಶ್ರೀರಕ್ಷಾ ಹಾಗೂ ಅನನ್ಯ, ಡ್ರಾಯಿಂಗ್ ಸರ್ ಆಗಿರುವಂತಹ ದಿವಾಕರ್ ಸಾನೇಕಲ್, ಇಷ್ಟು ಜನ ನಮ್ಮ ಈ ಸಂಸ್ಥೆಯ ಪ್ರೀತಿಯ ಗುರುಗಳು. ಈ ಗುರುಗಳೆಲ್ಲರೂ ಕೂಡ ನಮ್ಮ ಈ ದಿನದ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗಿರುವಂತಹ ಶ್ರೀಯುತ ಶ್ರೀಧರ್ ಬಿಜು, ಶ್ರೀಯುತ ನಾಗರಾಜ್ ಭಟ್, ಅದೇ ರೀತಿ ಮಂಜು ಶೆಟ್ಟಿ ಅವರ ತಾಯಿ ಪ್ರೇಮಾ ಶೆಟ್ಟಿ, ಅದೇ ರೀತಿ ಅಕ್ಕ ಮಂಜುಳಾ ಶೆಟ್ಟಿ, ಬಬಿತಾ ಸುವರ್ಣ ಹಾಗೂ ಗಣೇಶ್ ಉರಲ್, ಇವರೆಲ್ಲರನ್ನ ಕೂಡ ವೇದಿಕೆಗೆ ಆಹ್ವಾನಿಸಬೇಕಾಗಿ ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾನೆ. ಎಲ್ಲರ ಕೈ ಚಪ್ಪಾಳೆ ಮುಖೇನವಾಗಿ ನಮ್ಮ ಈ ದಿನದ ಅತಿಥಿ ಅಭ್ಯಾಗತರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಒಡಿಸಿ ಟೀಚರ್ ಸೌಮ್ಯ ರಂಗನಾಥ್, ಇವರನ್ನ ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಒಡಿಸಿ ಟೀಚರ್ ಆಗಿರುವಂತಹ ಸೌಮ್ಯ ರಂಗನಾಥ್, ಇವರನ್ನ ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಈ ದಿನದ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗಿರುವಂತಹ ಬಹಳ ಪ್ರೀತಿಯ ಶ್ರೀಯುತ ಶ್ರೀಧರ್ ಬಿಜು, ನಾಗರಾಜ್ ಭಟ್, ಪ್ರೇಮಾ ಶೆಟ್ಟಿ, ಮಂಜುಳಾ ಶೆಟ್ಟಿ, ಬಬಿತಾ ಸುವರ್ಣ ಹಾಗೂ ಗಣೇಶ್ ಉರಾಲ್, ಇವರೆಲ್ಲರನ್ನ ಕೂಡ ನಮ್ಮ ಈ ಸಂಸ್ಥೆಯ ಗೌರವಾನ್ವಿತ ಗುರುಗಳಾಗಿರುವವರೆಲ್ಲರನ್ನ ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ಇದೀಗ ವೇದಿಕೆ ಮುಖ್ಯವಾಗಿ ಮಲ್ಟಿ ಟ್ಯಾಲೆಂಟೆಡ್ ಕರ್ನಾಟಕಕ್ಕೆ ಹೆಸರನ್ನ ತಂದುಕೊಂಡಿರುವಂತಹ ಈ ಸಂಸ್ಥೆಯ ಬಹಳ ಅದ್ಭುತ ಕಲಾ ಪ್ರತಿಭೆ ಕೃತಿ ಉಚ್ಚಿಲ್ ಅವರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಪ್ರಾರ್ಥನೆಗಾಗಿ. ವಾರಣಾಸ್ಯಂ ಹೇಮವರ್ಣಂ ಮಂಗಳಾಂಗಂ ಮನೋಹರಂ ಗೌರೀಪುತ್ರಂ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ ವಿಘ್ನರಾಜಂ ನಮಾಮ್ಯಹಂ ಶ್ರೀವಿನಾಯಕ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀವಿನಾಯಕ ನಮಾಮ್ಯಹಂ ನಮಾಮ್ಯಹಂ. ಥ್ಯಾಂಕ್ ಯು ಕೃತಿ. ಗಣಪತಿಯ ಸ್ತುತಿಯೊಂದಿಗೆ ಗಣಪತಿಯ ಆಶೀರ್ವಾದವನ್ನ ಬೇಡ್ತಾ ಸ್ಥಳ ಸಾನ್ನಿಧ್ಯ ಶ್ರೀಕೃಷ್ಣ ಪರಮಾತ್ಮನ ಪಾದ ಕಮಲಗಳಿಗೆ ನಮನಗಳನ್ನು ಸಲ್ಲಿಸಿಕೊಳ್ತಾ ಎಲ್ಲ ಇಷ್ಟಾರ್ಥ ದೇವರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸಿಕೊಳ್ತಾ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸುವಂತ ಹೊತ್ತು ಇದೀಗ ದೀಪ ಬೆಳಗಿಸುವುದರ ಮುಖೇನವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರು ಸೇರಿ ಅದೇ ರೀತಿ ಗುರುಗಳು ಸೇರಿ ಈ ದಿನದ ಈ ಸಭಾ ಕಾರ್ಯಕ್ರಮದ ದೀಪ ಬೆಳಗಿಸುವುದರ ಮುಖೇನವಾಗಿ ಕಾರ್ಯಕ್ರಮವನ್ನ ಉದ್ಘಾಟನೆ
ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಸಂಸ್ಥೆ ಬಹಳ ಹೆಮ್ಮರವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಕಾರಣ ಅದರ ಹಿಂದೆ ಇರುವಂತಹ ಶ್ರಮಕ್ಕಿಂತ ಹೆಚ್ಚಾಗಿ ತಾನು ಕಷ್ಟಪಟ್ಟು ಈ ಸಂಸ್ಥೆಯನ್ನ ಬೆಳೆಸಿದ ಸಂಸ್ಥೆ ಇಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಗಳಿಸಿದೆ ಅಂತ ಹೇಳಿದ್ರೆ ಕಾರಣ ಅದಕ್ಕೆ ನಮ್ಮಲ್ಲಿರುವಂತಹ 150 ಮಕ್ಕಳ ಒಂದು ಸ್ಟ್ರಗಲ್, ಅದೇ ರೀತಿ ನಮ್ಮ ಪ್ರೀತಿಯ ಗುರುಗಳ ಎಲ್ಲರ ಸಪೋರ್ಟ್ ಇಂದ ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಕಾರಣ. ಕೇವಲ 6 ಜನ ವಿದ್ಯಾರ್ಥಿಗಳ ಒಟ್ಟಿಗೆ ಈ ಸಂಸ್ಥೆಯನ್ನು ಆರಂಭಿಸಿ ಇಂದು ಹೆಮ್ಮರವಾಗಿ ಬೆಳೆದು ಕರ್ನಾಟಕದಾದ್ಯಂತ ಸಂಚರಿಸಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಎಲ್ಲ ಕಡೆ ಶೋವನ್ನ ನೀಡಿ ಎಲ್ಲರ ಮನಸ್ಸಿಗೆ ಹಿತ ಮುದವನ್ನ ನೀಡಿ ನಿಮ್ಮ ಪ್ರೇಕ್ಷಕರ ಕೈ ಚಪ್ಪಾಳೆಗೆ ಸೇರಿದಂತಹ ಸಂಸ್ಥೆ ನಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಬ್ಲಾಸ್ 2020 12ನೇ ವರ್ಷದ ಆನ್ಯುವಲ್ ಡೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾವು ಶುಭವನ್ನ ಕೋರುವ ಶ್ರೀಯುತ ಶ್ರೀಧರ್ ಬಿಜು ಸರ್ ನಮ್ಮೊಂದಿಗಿದ್ದಾರೆ. ಸರ್, ತಮ್ಮ 2 ಹಿತನುಡಿಯ ಮಾತಿಗಾಗಿ. ಸಭೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಕಿರಿಯರೇ, ಬಂದಿರತಕ್ಕಂಥ ಎಲ್ಲ ಪೋಷಕ ವೃಂದದವರೇ, ಎಲ್ಲ ಮುದ್ದು ಮಕ್ಕಳೇ, ಇದು ನಾವು ನಮ್ಮ ಮಕ್ಕಳನ್ನು ಕುಣಿಸಿ ಅವರಿಂದ ನಾವು ಕಾಣ್ತಕ್ಕಂಥ ಒಂದು ಚಂದ ಎಲ್ಲ ಕುತೂಹಲದಲ್ಲಿ ಎಲ್ಲ ಪೋಷಕರು ಕೂತಿದ್ದೀರಿ. ನಿಮ್ಮೆಲ್ಲರ ಸಹಕಾರ, ನಾವು ಒಂದು ನಿಮ್ಮ ಪ್ರತಿನಿಧಿಯಾಗಿ ನಾನಿವತ್ತು ಸ್ಟೇಜಲ್ಲಿ ಇದ್ದೀನಿ. ಇದೆಲ್ಲ ಇದು ಕೂಡ ನಿಮಗೆ ಸೇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮಂಜೀಶ್ ಸರಿಗೂ ಕೂಡ ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ಮಕ್ಕಳ ಒಂದು ಕೇರ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಈ ಕ್ಲಾಸ್ ನಡೀತಾ ಇದೆ. ಪೋಷಕರು ಕೂಡ ತುಂಬ ಅನ್ಯೋನ್ಯವಾಗಿ ಒಂದು ಕುಟುಂಬದ ರೀತಿಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಆ ಕುಟುಂಬದ ಒಬ್ಬ ಪ್ರತಿನಿಧಿಯಾಗಿ ನಾನು ಇವತ್ತು ಇಲ್ಲಿದ್ದೀನಿ ಅಂತಂದೇಳಿ ಹೇಳಿದ್ರೆ ನನ್ನ ಒಂದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡಿದ್ದೀನಿ. ಎಲ್ರಿಗೂ ವಂದಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇನ್ನೋರ್ವ ಗೌರವಾನ್ವಿತ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗಿರೋರು ಶ್ರೀಯುತ ನಾಗರಾಜ್ ಭಟ್ ಸರ್, ತಮ್ಮ 2 ಶುಭ ನುಡಿಯ ಮಾತಿಗಾಗಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಂಜೆಯನ್ನು ಕಲ್ಪಿಸಿದ ಮಂಜೀಶ್ ಹಾಗೂ ನಮ್ಮ ಸಚಿನ್ ಸರಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಪೇರೆಂಟ್ಸ್ಗಳ ಪರವಾಗಿ ಸಹ ನಾನು ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಮೂಲಕ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದೀಗ ಈ ಸಂಸ್ಥೆಯ ಮುಖೇನವಾಗಿ ನಮಗೆ ಸಹಕಾರವನ್ನ ಇತ್ತವರನ್ನ ಈ ವೇದಿಕೆ ಮೇಲೆ ನಿಮ್ಮೆಲ್ಲರ ಸಮಕ್ಷಮದ ಮುಖೇನವಾಗಿ ಸನ್ಮಾನಿಸಿ ಗೌರವಿಸುವ ಹೊತ್ತು. ಶ್ರೀಧರ್ ಬಿಜು ಸರ್, ಶ್ರೀಯುತ ನಾಗರಾಜ್ ಭಟ್, ಅದೇ ರೀತಿ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ನಾನಿದ್ದೇನೆ ಅಂತ ಹೇಳೋರು ಶ್ರೀಮತಿ ಬಬಿತಾ ಸುವರ್ಣ. ಸೊ 3 ಜನರನ್ನ ಕೂಡ ಈ ಸಂದರ್ಭದಲ್ಲಿ ನಾನು ವಿಚಾರಲ್ಲಿ ಕುತ್ಕೊಳಿಸ್ತಾ ಇದ್ದಾರೆ. ಶ್ರೀಯುತ ಶ್ರೀಧರ್ ಬಿಜು, ನಾಗರಾಜ್ ಭಟ್, ಅದೇ ರೀತಿ ಶ್ರೀಮತಿ ಬಬಿತಾ ಸುವರ್ಣ. ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗುರುವರಿಯರು ದಯಮಾಡಿ ಎಲ್ರಿಗೂ ಕೂಡ ಸನ್ಮಾನದ ಫಲಪುಷ್ಪಗಳನ್ನು ಇಟ್ಟು ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಏನೇನೇ ಮಾಡೋದಿದ್ರು ಕೂಡ ಎಲ್ಲವೂ ಕೂಡ ಅದಕ್ಕೆ ಕಾಲ ಕೂಡ್ಬರ್ಬೇಕು ಅಂತ ಹೇಳ್ತಾರೆ. ಖಂಡಿತ ಏಳು ಬೀಳುಗಳು ಮಾನವನ ಜೀವನದಲ್ಲಿ ಶಾಶ್ವತ ಇದ್ರೂ ಕೂಡ ಅದೆಲ್ಲವನ್ನ ಮೀರಿ ಏನಾದರೂ ಮಾಡಬೇಕು ಅನ್ನೋದಿದೆ ಅಲ್ಲ, ಅದು ಛಲ. ಸೊ ಆ ಛಲ ಯಾವತ್ತು ನಮ್ಮ ತಂಡದ ಜೊತೆ ಸದಾ ಇರಲಿ ಅಂತ ನಾನು ಕೂಡ ಆಶಿಸಿಕೊಳ್ತಾ ಇದ್ದೇನೆ. ಈ ಸುಸಂದರ್ಭದಲ್ಲಿ ನಮ್ಮ ಜೊತೆ ಸಹಕಾರನವಿತ್ತು ನಮಗೆ ಶುಭ ನುಡಿಗಳ ಜೊತೆಗೆ ಇನ್ನಷ್ಟು ಮಾಡಿ ಕಾರ್ಯಕ್ರಮಕ್ಕೆ ನಾವಿದ್ದೇವೆ ಅಂತ ಹೇಳಿ ನಮಗೆ ಪ್ರೋತ್ಸಾಹವನ್ನ ಇತ್ತ 3 ಜನರಿಗೂ ಕೂಡ ಅತಿಥಿ ಗುರುವರ್ಣಿಯರಿಗೂ ಬಹಳ ಪ್ರೀತಿಯಿಂದ ಈ ವೇದಿಕೆ ಮೇಲೆ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಅವರಿಗೆ ಈ ಸಂದರ್ಭದಲ್ಲಿ ನೀಡುವಂತಹ ಈ ರೇಷ್ಮೆಯ ಶಾಲು ರಕ್ಷಾ ಕವಚವಾಗಿ ಕಾಪಾಡಲಿ, ಫಲ ಪುಷ್ಪಗಳು ನಿತ್ಯ ಇವರ ಜೀವನದಲ್ಲಿ ಮತ್ತಷ್ಟು ಮೆರುಗನ್ನ
ಆಶೀರ್ವಾದವನ್ನ ನೀಡಲಿ. ಈ ಸ್ಮರಣಿಕೆ ಅವರ ಪ್ರತಿನಿತ್ಯ ಜೀವನದಲ್ಲಿ ನಾವು ಈ ಸಂಸ್ಥೆಗೆ ಸಹಕಾರವನ್ನ ನೀಡಿದ್ದೇವೆ, ಇನ್ನೂ ಆ ಸಹಕಾರವನ್ನ ನಮ್ಮಿಂದ ನೀಡುವಂತಾಗ್ಲಿ ಅಂತ ಹೇಳಿ ಈ ಮೂರನ್ನ ನೀಡಿ ಅವರಿಗೆ ಬಹಳ ಪ್ರೀತಿಯಿಂದ ಗೌರವಿಸಿಕೊಳ್ತಾ ಇದ್ದೇವೆ. ನಿಮ್ಮ ಜೋರಾದ ಚಪ್ಪಾಳೆ ಮುಖೇನವಾಗಿ ಇದೀಗ ಅತಿಥಿ ಗುರುವರಣ್ಯನನ್ನ ಬಹಳ ಪ್ರೀತಿಯಿಂದ ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ಳುವಂತಹ ಹೊತ್ತು. ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದಂತಹ ನಿಮ್ಗೆಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಿನದ ನಮ್ಮ ಪುಟ್ಟಾಣಿ ಮಕ್ಕಳೆಲ್ಲರೂ ಕೂಡ ಬಹಳ ಜಿಗಿಮಿಗಿಯಾದಂತಹ ಕಾಸ್ಟ್ಯೂಮ್ ಅಲ್ಲಿ ಮಿನುಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣ ಅದಕ್ಕೆ ನಮ್ಮ ಟೈಲರ್. ಸೊ ನಮ್ಮ ಜೊತೆ ಇರುವಂತಹ ಶ್ರೀನಿಧಿ ಟೈಲರ್ ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಸ್ಮರಣಿಕೆಯನ್ನ ತೆಗೆದುಕೊಳ್ಬೇಕಾಗಿ ಬಹಳ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದಾವೆ. ಮ್ಯಾಮ್, ಖಂಡಿತವಾಗಿಯೂ ಬಹಳ ಜೋರಾದ ಚಪ್ಪಾಳೆ ನಮ್ಮ ಮೇಡಮ್ಗೆ ಕೊಡ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇವತ್ತಿನ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಯ 12ನೇ ವರ್ಷದ 2020 ಇದೊಂದು ಮ್ಯಾಜಿಕಲ್ ನಂಬರ್ ಅಲ್ವಾ, 2020 ಅಂತ ಹೇಳಿದರೆ. ಸೊ ಈ ವರ್ಷ ಹೊಸ ಇತಿಹಾಸಕ್ಕೆ, ಹೊಸ ಎಕ್ಸ್ಟ್ರೀಮ್ ಡ್ಯಾನ್ಸ್ಗೆ ಹೊಸ ಕಳೆಯನ್ನು ನೀಡುವಂತಹ ಈ ದಿನದ ನಮ್ಮ ಕಾರ್ಯಕ್ರಮಕ್ಕೆ, ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಈಗ ಪ್ರಾರಂಭಿಸ್ತಾ ಇದ್ದಾವೆ. ಸೊ ಈ ಕಾರ್ಯಕ್ರಮ ಇನ್ನಷ್ಟು ಮೆರುಗುಗೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ಬ್ಯೂಟಿಫುಲ್ ಆದಂಥ ಹೋಸ್ಟ್ ಖಂಡಿತ ಬೇಕೇ ಬೇಕು ಅಲ್ವಾ. ಹಾಗೆ ಈ ವೇದಿಕೆ ಮೇಲೆ ಈಗ ನಾನು ಕರೀಲಿಕ್ಕಿರುವಂತಹ ಬಹಳ ಮಲ್ಟಿ ಟ್ಯಾಲೆಂಟೆಡ್, ಕರ್ನಾಟಕದಾದ್ಯಂತ ಸಂಚರಿಸಿ ಎಲ್ಲರ ಮನೆಮಗಳಾಗಿ ಬಹಳಷ್ಟು MC ಮುಖೇನವಾಗಿ ಗುರುತಿಸಿಕೊಂಡವರು, ಅದೇ ರೀತಿ ನಮ್ಮ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ವೇದಿಕೆಯನ್ನು ಹಂಚಿಕೊಂಡವರು, ಅದೇ ರೀತಿ ಇವತ್ತು ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿಜಯ್ ಶರ್ಮಿಳಾ. ಆಮೇನ್. ನಿಮ್ಮ ಜೋರಾದ ಚಪ್ಪಾಳೆ ಮುಖೇನವಾಗಿ ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿರುವಂತಹ ವಿಜಯ್ ಶರ್ಮಿಳಾ ಅವರನ್ನ ಬಹಳ ಪ್ರೀತಿಯಿಂದ ಕರೀಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮನ ಮುಂದುವರಿಸ್ತಾ ಸ್ವಲ್ಪ ಚಪ್ಪಾಳೆ ತುಂಬಾನೇ ಕಡಿಮೆ ಇದೆ ಅಲ್ವಾ. ಇವತ್ತು ಈ ವೇದಿಕೆಯಲ್ಲಿ ತುಂಬಾನೇ ಡಾನ್ಸ್ ಇದೆ, ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಸೊ ಎಂಟರ್ಟೈನ್ಮೆಂಟ್ ಇನ್ನಷ್ಟು ಹೆಚ್ಚಾಗಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಒಂದು ಸಪೋರ್ಟ್ ಇರಲೇಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ವಿಘ್ನ ವಿನಾಶಕನಾದಂತಹ ಗಣೇಶನನ್ನ ಸ್ತುತಿಸ್ತಾ ಇವತ್ತಿನ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮನ ಶುರು ಮಾಡುವಾಗ ನಾವು ನೃತ್ಯದ ಮೂಲಕ ಸ್ವಾಗತವನ್ನ ಮಾಡಿ ಕಾರ್ಯಕ್ರಮನ ಶುರು ಮಾಡ್ತೇವೆ. ಹಾಗೆ ಭಾರತದಲ್ಲಿ ಭರತನಾಟ್ಯ ಅಂದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಸಾಂಪ್ರದಾಯಿಕ ನೃತ್ಯ. ಸೊ ಭರತ ಮುನಿಯ ನಾಟ್ಯ ಶಾಸ್ತ್ರದಲ್ಲಿ ಅದು ಮೊದಲಿಗೆ ಬಂದ ಕಾರಣ ಅದನ್ನ ಭರತನಾಟ್ಯ ಅಂತ ಕರೀತಾರೆ. ಸೊ ಭರತನಾಟ್ಯದ ಮೂಲಕ ನಿಮ್ಮನ್ನೆಲ್ಲರನ್ನ ಸ್ವಾಗತಿಸಲಿಕ್ಕೆ ಎಕ್ಸ್ಟ್ರೀಮ್ ಡಾನ್ಸ್ ಅಕಾಡೆಮಿ ಉಡುಪಿಯ ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಬರ್ತಾ ಇದ್ದಾರೆ. कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनशृण्वन्नोदिभिः सीदसादनम् गणानात्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनशृण्वन्नोदिभिः सीदसादनम्
ಚಪ್ಪಾಳೆ ಬರಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.